ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟ್ನಲ್ಲಿ ಆಗಿರುವ ಅವ್ಯವಹಾರದಿಂದಾಗಿ ಕೋಟ್ಯಾಂತರ ಜನ ಭಕ್ತಿ ಶ್ರದ್ಧೆ ಭಾವನೆಗೆ ಧಕ್ಕೆ ಆಗಿದೆ. ಈ ಅವ್ಯವಹಾರದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹಲವು ಸತ್ಯಾಂಶಗಳನ್ನು ಹೊರತರಲು ಪತ್ರಿಕಾಗೋಷ್ಠಿಗಳನ್ನು ಆಯೋಜಿಸುತ್ತಿದೆ ಎಂದು ಕೆಪಿಸಿಸಿಯ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಅಂದು ರಾಮ ಮಂದಿರ ಕಟ್ಟಲು ಮನೆ ಮನೆಗೆ ಇಟ್ಟಿಗೆಗಳನ್ನು ಕೊಂಡು ಹೋಗಿ ಪೂಜೆ ಮಾಡಿದ್ದ ಬಿಜೆಪಿಯವರು ಮತಕ್ಕಾಗಿ ಭಾರಿ ಪ್ರಚಾರ ನಡೆಸಿದ್ದರು. ಬಳಿಕ ಪೂಜೆ ಮಾಡಿದ ಇಟ್ಟಿಗೆಗಳು ಚರಂಡಿಯಲ್ಲಿ ಬಿದ್ದಿದ್ದವು ಎಂದು ಆರೋಪಿಸಿದ್ರು. ಕೋರ್ಟಿನ ಆದೇಶದಂತೆ ಅಯೋಧ್ಯೆಗೆ ಟ್ರಸ್ಟಿಗಳಾಗಿ ಆರ್ಎಸ್ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಮುಖಂಡರನ್ನೇ ನೇಮಕ ಮಾಡಿದ್ದರು. ಸ್ವಾಮಿ ಶಂಕರಾಚಾರ್ಯರು ರಾಮ ಮಂದಿರವನ್ನ ಮೋದಿ ಮುಹೂರ್ತ ಪ್ರಕಾರ ಮಾಡಬೇಕು ಎಂದಿದ್ದರು. ಆದರೆ ಚುನಾವಣೆ ಇದೆ ಎಂದು ತರಾತುರಿಯಲ್ಲಿ ಉದ್ಘಾಟಿಸಿದ್ದರು. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲೂ ಕೋಟಿಗಟ್ಟಲೆ ಹಣ ಲೂಟಿ ಮಾಡಲಾಗಿದೆ. ಭಕ್ತರು ಭಾವನಾತ್ಮಕತೆಯಿಂದ ಕೊಟ್ಟ ಹಣವೆಲ್ಲ ಲೂಟಿ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಬಂಗಾರವನ್ನ ತಂದು ಕರಗಿಸಿದ್ದಾರೆ ಎನ್ನುವ ಆರೋಪ ಇದೆ ಎಂದು ದೂರಿದ್ದರು. ನಾ ಖಾವುಂಗಾ ಖಾನೆ ದೂಂಗಾ ಎಂದ ಪ್ರಧಾನಿ ಮೋದಿ ಇಂದು ಏನು ಮಾತನಾಡ್ತಾ ಇಲ್ಲ. ಚೌಕಿದಾರ ಎಂದು ಹೇಳಿದ್ದ ಪ್ರಧಾನಿ ನೇಮಕಾತಿ ಮಾಡಿದವರೆಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ. ಇವರೆಲ್ಲರೂ 420 ಕೇಸ್ನಲ್ಲಿ ಸಿಲುಕಿದ್ದಾರೆ ಎಂದು ಈ ಅವ್ಯವಹಾರ ಪ್ರಕರಣದ ಸಮಗ್ರ ತನಿಖೆ ನಡೆಯಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಕೆಪಿಸಿಸಿಯ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕ ಸುಧೀರ್ ಕುಮಾರ್ ಮರೋಳ್ಯ, ಮಾಜಿ ಶಾಸಕ ಜೆಆರ್ ಲೋಬೋ ಮೊದಲಾದವರಿದ್ದರು. ರಾಮ ಮಂದಿರದ ನಿರ್ಮಾಣ ಆಗುವಂಥ ಸಮಯದಲ್ಲಿ ಅದರ ಕಾಂಟ್ರಾಕ್ಟನ್ನು ಇವತ್ತು ಜಗನ್ನಾಥ ರಾವ್ ಅನ್ನುವಂಥ ಒಬ್ಬ RSS ಸಂಚಾಲಕರಾಗಿ ಇಲ್ಲಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡಿದರು. ಅವರ ಅಳಿಯನಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯ ಕೂಡ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂಥ ಅವಕಾಶ ಆಗಿದೆ. ಬಂಗಾರ ಕಾಣ್ತಾ ಇಲ್ಲ, ಬೆಳ್ಳಿ ಕಾಣ್ತಾ ಇಲ್ಲ. ಏನು ಭಕ್ತಾಭಿಮಾನಿಗಳು ಭಾವನಾತ್ಮಕದಿಂದ ಇವತ್ತು ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಕೂಡ ಇವತ್ತು ಕದ್ದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಂಗಾರವನ್ನು ತಂದು ಕರಗಿಸಿದ್ದಾರೆ ಅನ್ನುವಂಥ ದೂರಿದೆ. ಇಂಥ ಸಮಯದಲ್ಲಿ ಇಡೀ ರಾಮ ಭಕ್ತರು ಭಾಳಷ್ಟು ನಮ್ಮ ಕರಾವಳಿ ಪ್ರದೇಶ ಅಂತೂ ಎಷ್ಟೋ ವರ್ಷಗಳಿಂದ ಇವತ್ತು ರಾಮದೇವರನ್ನು ಭಜನೆ ಮುಖಾಂತರ ಪ್ರಾರ್ಥನೆಗಳ ಮುಖಾಂತರ ಆರಾಧಿಸುವಂಥ ಕೆಲಸ ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ರಾಮದೇವರ ಮರ್ಯಾದಾ ಪುರುಷೋತ್ತಮ ರಾಮದೇವರನ್ನ ಈ ವಿವಾದಕ್ಕೆ ತಂದು ಬೀದಿಗೆ ತಂದು ರಾಮದೇವರ ಹೆಸರಿನಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಮೋದಿಯವರು ಒಂದು ಮಾತು ಹೇಳಿದರು, ನಾ ಖಾವುಂಗಾ ಖಾನೆ ದೂಂಗಾ. ಹೆಚ್ಚಿನ ವಿಷಯ ಇವತ್ತು ಅನೇಕ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದ್ದ ದೇವರ ಹಣವನ್ನೇ ಇವತ್ತು ಕದಿಯುವಂಥ ಸಮಯದಲ್ಲಿ ಇನ್ನೊಂದು ಮಾತು ಹೇಳಿದರು, ಚೌಕಿದಾರ ನಾನು ಅಂಥೇಳಿ. ಹೆಚ್ಚಿನ ವಿಷಯ ಚೌಕಿದಾರ ನೇಮಕಾತಿ ಮಾಡಿರುವಂಥ ಟ್ರಸ್ಟಿಗಳೆಲ್ಲ ಉಪಚೌಕಿದಾರರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ. ಚಂಪತ್ ರಾಯ್ ಇರ್ಬೋದು, ಅಥವಾ ಅನಿಲ್ ಮಿಶ್ರಾ ಇರ್ಬೋದು, ಅಥವಾ ಇನ್ನು ಕೆಲವರು ಇರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ 100ಕ್ಕೆ 100 ಪಾಲು ಕೂಡ ಭಾಗಿದಾರರಾಗಿದ್ದಾರೆ. ಈಗ SIT ಸಮಿತಿಯನ್ನು ನೇಮಕಾತಿ ಮಾಡಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನೇಮಕಾತಿ ಮಾಡಿದ್ದಾರೆ. 84 SIT ಉತ್ತರ ಪ್ರದೇಶದಲ್ಲಿ ನೇಮಕಾತಿ ಆಗಿದೆ. ಅದರ ರಿಪೋರ್ಟ್ ಯಾವುದು ಕೂಡ ಸರಿಯಾಗಿ ಇನ್ನೂ ಕೂಡ ಬಂದಿಲ್ಲ. ಈ SIT ಮಾಡಿದಂಥ ಮುಖ್ಯಸ್ಥರು ಕೂಡ 420 ಕೇಸಿನಲ್ಲಿದ್ದಾನೆ. ಅವನೂ ಕೂಡ 420 ಕೇಸ್ ಇದೆ ಅವನ ಮೇಲೆ. ಅವರೇನು ರಿಪೋರ್ಟ್ ಕೊಟ್ಟಿದ್ದಾರೆ, ಬರೀ ಯಾರು ಅಮಾಯಕರನ್ನ ಹೆಸರುಗಳನ್ನು ಕೊಡುವಂಥ ಅವಕಾಶ ಆಗಿದೆ.